ಬಂಟ್ವಾಳದ ಬಿಸಿ ರೋಡಿನ ಸ್ಪರ್ಶ ಕಲಾಮಂದಿರದಲ್ಲಿ ತುಳು ನಾಟಕೋತ್ಸವ 2022 7 ದಿನಗಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, 3ನೇ ದಿನವಾದ ಇಂದು ವಿವಿಧ ಗಣ್ಯರಿಂದ ಸಭಾ ಕಾರ್ಯಕ್ರಮ ನೆರವೇರಿತು. ತುಳು ನಾಟಕ ಕಲಾವಿದರ ಒಕ್ಕೂಟ ಮಂಗಳೂರು ಇದರ ಬಂಟ್ವಾಳ ಘಟಕದ ಆಯೋಜನೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಹಾಗೂ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದರ ಸಹಯೋಗದೊಂದಿಗೆ ತುಳು ನಾಟಕೋತ್ಸವ 2022 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಈ ನಾಟಕವು ಹೀಗೆ ಮುಂದುವರಿಯಲೇ ಬಹಳಷ್ಟು ಯುವ ಕಲಾವಿದರಿಗೆ ವೇದಿಕೆಯಾಗಲಿ ಎಂದು ಶುಭ ಹಾರೈಸಿದ್ರು. ಮಾತಾ ಎನ್ನ ಗೆಸ್ಟ್ಲೆ ಬೊಕ್ಕ ಇನಿತ ಈ ನಾಟಕನು ಉತ್ಪನ್ನ ಮಲ್ಪೆರೆ ಇಂಕ್ ಒಂದು ಕೊರಿಯರ್ ಅಂಡ ಇಂಕ್ ಪಾತಿರದಾತ ಅಭ್ಯಾಸ ಇಜ್ಜಿ ಇಂಚಿನ ಈ ನಾಟಕ ಪ್ರತಿ ವರ್ಷಲ ಎಡ್ಡೆ ರೀತಿ ನಡತೊಂದು ಮೂಲು ಬಂಟ್ವಾಳಡೊಂಜಿ ಎಡ್ಡೆ ಪುದರ ಬರಡನ್ನು ಪಣದು ಕೇಳೊಂದು ಎಣ್ಣ ಎರಡು ಪಾತ್ರೆ. ತುಳುಕೂಟ ಬಂಟ್ವಾಳದ ಅಧ್ಯಕ್ಷರಾದ ಸುದರ್ಶನ್ ಜೈನ್ ಅವರು ಮಾತನಾಡಿ, ಸ್ಪರ್ಶ ಕಲಾಮಂದಿರವು ಕಲೆಗಳಿಗೆ ಪೂರಕವಾಗಿ ಹಲವಾರು ಸಾಂಸ್ಕೃತಿಕ ವೈವಿಧ್ಯಗಳಿಗೆ ಅವಕಾಶವನ್ನ ಒದಗಿಸುತ್ತಿದೆ. ಇದರಿಂದ ಕಲಾವಿದರಿಗೆ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ ಎಂದು ಹೇಳಿದರು. ತಾಲೂಕುದ ಒಂಜಿ ಆಸಕ್ತರಿಗೆ ನಾಟಕ ಕಲಾವಿದರು ವೇದಿಕೆ ಪ್ರದರ್ಶನ ಮಲ್ಪನ ಮುಖಾಂತರ ನಮ್ಮ ವ್ಯವಸ್ಥೆ ತೂಪುನ ಬುಡುಪುನ ಐತ ಸ್ವಾದನ ದೆತೊನ್ನ ಉಚಿತವಾದ ತೂಪುನ ಅವಕಾಶ ಜನಕ್ಲೆಗೆ ಬಿಡ್ತಾನ ಏರೆಗೆ ಏತ ಆಸಕ್ತಿ ಉಂಡು ಅವು ಅಕಲ್ನ ಬಿಡ್ತಾನ ನಮ್ಮ ಮಲ್ಪುನ ಬೇಲೆ ಅಚ್ಚುಕಟ್ಟಾದ ಡೀಟಾದ ಸುಭಾಷ್ ನಾವಡು ಇನ್ನು ನಾಟಕ ಕಲಾವಿದರು ಒಕ್ಕುಡು ಎಂಚಿನ ಇಪ್ಪಡು ನಮ್ಮ ನಾಟಕ ಒಂದು ವಾರದ ಒಂದು ಆತ ಜನರಿಗೆ ಬೇತೆ ಟೀಮ್ಲಿ ಸೆಲೆಕ್ಟ್ ಮಾಡಿದ ಅವಕಾಶ ಕೊರೊಂದಿಲ್ಲ ಅಕ್ಕಲ್ಲ ಪ್ರತಿಮೆ ಹೆಚ್ಚಾಡು ಬಹುಮಾನ ತಿಕ್ಕಂದೆ ಇಪ್ಪಡು ಬೇತೆ ಕತೆ ಐಟಿತ್ತಿನ ತಿರುಳಾದಿಪ್ಪು ಆ ಮುಖಾಂತರ ದುಂಬಗ ಅಕಲೆಗೆ ಮಿತ್ತು ಬೋಪುರಚಿತನ ಅವಕಾಶ ಆವಡು ಇನ್ನು ಎಡ್ಡೆ ರೀಟೆಡ್ ಒಂಜಿ ಕೂಟ ಮಲ್ತದೆ. ಇನ್ನು ಬೇತೆ ಸಂಘ ಸಂಸ್ಥೆಯಲ್ಲಿ ಜೇಸಿ ಆದಿಪ್ಪು ಇನ್ನು ತುಳುಕೂಟದ ಮಸ್ತ್ ಮೆಂಬರ್ನ ಕ್ಲಿಯರ್ ಅನೇಕ ರೀತಿಯ ಸಾಕಾರ ಕೊರ್ಪಣೆ ಇತ್ತಿತ್ತು. ಇನ್ನು ಬಂಟ್ವಾಳದ ಈ ಭಾಗಡು ತುಳು ನಾಟಕ ಸ್ಪರ್ಧೆ ಅತ್ಯಂತ ಯಶಸ್ವಿಯಾದ ಮಾತಿನ ಸಾಕಾರಡು ನಡಪಡು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಕಾರ ಭಾರತಿ ಘಟಕದ ಗೌರವಾಧ್ಯಕ್ಷರಾದ ಅಶೋಕ್ ಶೆಟ್ಟಿ ಸರಪಾಡಿ, ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ವಿಟ್ಲ ಅಧ್ಯಕ್ಷರಾದ ರಮೇಶ್ ನಾಯ್ಕ ರಾಯಿ, ಬಂಟ್ವಾಳ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಉಪಾಧ್ಯಕ್ಷರಾದ ಮೈಲಪ್ಪ ಸಾಲಿಯನ್, ಜೆಸಿ ಚೋಡುಮಾರ್ಗ ಇದರ ಮಾಜಿ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳಾದ ಶೈಲಜಾ, ಬಂಟ್ವಾಳ ಪುರಸಭಾ ಸದಸ್ಯರಾದ ವಾಸು ಪೂಜಾರಿ, ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಿದ್ದಕಟ್ಟೆ ಇದರ ಅಧ್ಯಕ್ಷರಾದ ಪ್ರಭಾಕರ್ ಪ್ರಭು, ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಿದ್ದಕಟ್ಟೆ ಇದರ ನಿರ್ದೇಶಕರಾದ ಹರೀಶ್ ಆಚಾರ್ಯ ರಾಯಿ, ತುಳು ನಾಟಕ ಕಲಾವಿದರ ಒಕ್ಕೂಟ ಪುತ್ತೂರು ವಲಯದ ಸಂಚಾಲಕರಾದ ಕಿಶೋರ್ ಜೋಗಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಮಲ್ಲಿಕಾ ಅಜಿತ್ ಶೆಟ್ಟಿ ಸಿದ್ದಕಟ್ಟೆ, ನಿವೃತ್ತ ಬ್ಯಾಂಕ್ ಅಧಿಕಾರಿ ಸೀತಾರಾಮ್ ಶೆಟ್ಟಿ ಕಾಂತಾಡಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸಂಪತ್ ಕುಮಾರ್ ಶೆಟ್ಟಿ, ತುಂಬೆ ಪಂಚಾಯತ್ ಸದಸ್ಯರಾದ ಮಧುಕರ್ ಶೆಟ್ಟಿ, ಶ್ರೀಶೈಲ ತುಂಬೆ ಪ್ರಕಾಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಪಿಸಿ ರೋಡ್.